ಉಳ್ಳಾಲದ ಕೇಂದ್ರ ಭಾಗ ದುಪ್ಪುನ ಅಬ್ಬಕ ಸರ್ಕಲ್ ಮಾಸ್ತಿಕಟ್ಟೆ ಓವರ್ ಬ್ರಿಡ್ಜ್ ಸಂಪರ್ಕ ಮಾರ್ಗನ ರಾಜ್ಯ ಮಾರ್ಗ ಅದು ಪರಿವರ್ತನೆ ಮಲ್ಪನ ನಿಟ್ಟಿಡು 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾದಿದ್ದು ಈ ಕಾಮಗಾರಿಗೆ ಕುಡ್ಲ ಕ್ಷೇತ್ರದ ಶಾಸಕರು UT.ಖ ಅಂಗಾರ ಬಯ್ಯ ಮೂರ್ತ ಮಲ್ತೇರು. ಕಾಂಕ್ರೀಟ್ ಸರ್ವಿಸ್ ಮಾರ್ಗದ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನು ಸ್ವತಃ ಮಲ್ತಿನ ಶಾಸಕರು ಈ ಪೊರ್ತು ಮಾಧ್ಯಮದ ಕ್ರನೊಟ್ಟಿಗೆ ಪಾತ್ರರಂದು ಈ ರಾಜ್ಯ ಮಾರ್ಗದ ಫುಟ್ಪಾತ್ ಅಭಿವೃದ್ಧಿಗೆ ನನಲ 2 ಕೋಟಿ ರೂಪಾಯಿ ಅನುದಾನ ಬೋರ್ಡೊಂದು ಪ್ರಸ್ತಾವನೆ ಕಡಪುರ್ದ ಹೊಸ ಮಾರ್ಗಡು ಬೈಕ್ ಬೊಕ್ಕ ಸೈಕಲ್ಡ್ ಪೋಪಿನಕ್ಲೆಗೆ ಪ್ರತ್ಯೇಕ ಟ್ರ್ಯಾಕ್ ನಿರ್ಮಾಣ ಮಲ್ಪುವ ಕಾಮಗಾರಿ ನಡಪನ ಪೊರ್ತು ಸ್ಥಳೀಯರಿನ ಸಹಕಾರ ದಿಂಜ ಬೋರ್ಡ್ ಪಂಡದು ಮನವಿ ಮಲ್ತೊಂಡರು. ಬಹಳಷ್ಟು ಸಮಸ್ಯೆಗಳು ಇವತ್ತು ಆಗ್ತಿದೆ. ಆದರೆ ಬಹುಶಃ ಇವತ್ತು ಕ್ಷೇತ್ರ ಜನಸ ನಮಗೆಲ್ಲ ಇವತ್ತು ಒಂದು ವಿಶೇಷವಾದ ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಇದೊಂದು ರಾಜ ರಸ್ತೆಗೆ ಪರಿವರ್ತನೆ ಮಾಡಿ ಇವತ್ತು ಕೋಟಿ ಖರ್ಚು ಮಾಡಿ ಈಗಲೇ ಚತುಷ್ಪಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಉತ್ತಮವಾಗಬೇಕು. ಯಾವುದೇ ನಗರಸಭೆಯಲ್ಲಿ ಕೂಡ ಉಳ್ಳಾಲ ನಗರಸಭೆ ಅಂತ ರಸ್ತೆಯಲ್ಲಿ ಇರಬಾರ್ದೆಂಬ ಉದ್ದೇಶದಿಂದ ಇದನ್ನು ಜಸ್ಟ್ 6 ಲೇನ್ನ ರಸ್ತೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಈಗಾಗಲೇ ಮತ್ತೆ 5 ಕೋಟಿ ರೂಪಾಯಿಯನ್ನು ಹೆಚ್ಚುವರಿಯಾಗಿ ನಾವು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇವೆ. ಈ ರಸ್ತೆಯಲ್ಲಿ ವಿಶೇಷ ಏನಂತ ಹೇಳಿದರೆ ಬೈಕ್ ಮತ್ತು ಸೈಕಲ್ ಹೋಗಲಿಕ್ಕೆ ಸಪ್ರೇಟ್ ಆದ ಟ್ರ್ಯಾಕನ್ನು ಕೂಡ ನಾವು ಇವತ್ತು ಮಾಡ್ತೇವೆ. ಯಾಕೆ ಶಾಲೆಗೆ ಹೋಗುವ ಮಕ್ಕಳಿರಲಿ, ಇನ್ನಿತರಿರಲಿ, ಸಣ್ಣವರಿರಲಿ, ದೊಡ್ಡ ದೊಡ್ಡ ಲಾರಿಗಳು ಮತ್ತು ಬಸ್ಸಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಸುರಕ್ಷತೆ ಈ ರಸ್ತೆಯಲ್ಲಿ ಕಾಪಾಡಬೇಕಂತ ಹೇಳಿಕೊಂಡು ಅವರಿಗೆ ಸಪ್ರೇಟ್ ಆದ ಒಂದು ಟ್ರ್ಯಾಕ್ ಹಾಗೂ ಪದಚಾರಿಗಳಿಗೆ ನಡೀಲಿಕ್ಕೆ ಸಪ್ರೇಟ್ ಫುಟ್ಪಾತ್ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಯಲ್ಲಿ ಹೆಚ್ಚುವರಿಯಾಗಿ 2 ಕೋಟಿಗೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೇನೆ. ಅದು ಕಂಪ್ಲೀಟ್ ನಮ್ಮ ವಾಕಿಂಗ್ ಫುಟ್ಪಾತ್ಗೆ ಟೈಲ್ಸ್ ಮತ್ತು ಸೈಡ್ಗೆ ರೇಲಿಂಗ್ಸ್ ಮತ್ತು ಲೈಟಿಂಗ್ ಮಾಡಿಕೊಂಡು ಬಹುಶಃ ಅದು ಕೂಡ ಬಂದ ಸಂದರ್ಭದಲ್ಲಿ ಇದು ಅತ್ಯಂತ ಮಾದರಿ ರಸ್ತೆಯಾಗಿ ಪರಿವರ್ತನೆ ಆಗ್ತದೆ. ಈ ಕೆಲಸ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ನಾನು ಕೇಳಿಕೊಳ್ತೇನೆ. ಒಂದು ಪ್ರದೇಶದ ಅಭಿವೃದ್ಧಿ ಆಗಬೇಕಾದ್ರೆ ನಾನು ಕ್ಷೇತ್ರ ಶಾಸಕನಾಗಿ ನನಗೆ ಅನುದಾನವನ್ನು ತರಬಹುದು. ಆದರೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅದು ಅತ್ಯುತ್ತಮವಾಗಿ ಕೆಲಸ ಮಾಡಿಸುವ ಜವಾಬ್ದಾರಿ ಈ ಊರಿನವರು. ಈ ರಸ್ತೆ ಅದು ನಮ್ಮ ರಸ್ತೆ ಅಲ್ಲ, ಈ ರಸ್ತೆ ಅದು ನಿಮ್ಮ ರಸ್ತೆ, ಈ ಊರಿನವರ ರಸ್ತೆ. ಇದನ್ನು ಅತ್ಯಂತ ಸೌಂದರ್ಯಕರಣಗೊಳಿಸಲಿಕ್ಕೆ, ಉತ್ತಮವಾದ ಕೆಲಸ ಮಾಡಲಿಕ್ಕೆ ಯಾರು ಕೆಲಸ ನಿರ್ವಹಿಸ್ತಾರೆ ಅವ್ರಿಗೆ ಸಂಪೂರ್ಣದ ಸಹಕಾರ ಕೊಡಬೇಕು ಮತ್ತು ಆ ಗುಣಮಟ್ಟವನ್ನು ಕೂಡ ನೋಡುವಂಥ ಕೆಲಸ ಆಗಬೇಕು. ನಿಮ್ಗೆ ಯಾರಿಗಾದ್ರು ಏನಾದರೂ ಸಂಶಯ ಇದ್ದರೆ ಇಂಜಿನಿಯರ್ಗೆ ಫೋನ್ ಮಾಡಿ ತಕ್ಷಣ ಕರೆಸಿ ನಿಮ್ಮ ಸಂಶಯನ ಬಗೆಹರಿಸಿಕೊಂಡು ಅದರ ಕೆಲಸ ಮುಂದುವರಿಸಿಕೊಂಡು ಹೋಗಬೇಕಂತ ನಾನು ಹೇಳಲಿಕ್ಕೆ ಬಯಸುವಂಥದ್ದು. ಇತಿಹಾಸ ಪ್ರಸಿದ್ಧವಾದ ನಮ್ಮ ಸೇತ್ ಮಂದಿರದ ಉರುಸ್ ಕಾರ್ಯಕ್ರಮ ಬರುವಂಥ ಸಂದರ್ಭ ಎಲ್ಲ ರಸ್ತೆಯನ್ನು ಇವತ್ತು ಚಂದಮಾಡಿಗೆ ನಾವು ಈಗೆಲ್ಲ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ಅಬ್ಬಕ್ಕ ಸರ್ಕಲ್ ನಿಮ್ಗೆ ಗೊತ್ತಿದೆ, ಹಿಂದೆ ಅಬ್ಬಕ್ಕ ಸರ್ಕಲ್ ಅತ್ಯಂತ ಸಣ್ಣ ಸರ್ಕಲ್ ಆಗಿದ್ದುಕೊಂಡು ಸಮರ್ಪಕವಾಗಿ ಒಂದು ವ್ಯವಸ್ಥೆ ಇರಲಿಲ್ಲ. ಇದನ್ನು ನಾನೇ ಬಹುಶಃ PW ವಿಶೇಷ ಅನುದಾನ ಬಿಡುಗಡೆ ಮಾಡಿ ಇವತ್ತು ಅತ್ಯಂತ ಮಾದರಿಯ ಒಂದು ಸರ್ಕಲ್ ಆಗಿ ಅಬ್ಬಕ್ಕ ಸರ್ಕಲ್ ನಾವು ಇವತ್ತು ಪರಿವರ್ತನೆ ಮಾಡಿದ್ದೇವೆ. ಅದಲ್ಲೇ ಉಳ್ಳಾಲ ನಗರ ವ್ಯಾಪ್ತಿಯಲ್ಲಿ ಇವತ್ತು ವಿದ್ಯುತ್ ಸಂಬಂಧಪಟ್ಟಾಗೆ ಅತ್ಯುತ್ತಮವಾದ ಹೈಮಾಸ್ ಲೈಟನ್ನು ಅಳವಡಿಸಲು ವಿಶೇಷ ಅನುದಾನ ಬಿಡುಗಡೆ ಮಾಡಿ ನಾಳೆ ಸಂಜೆ 7 ಗಂಟೆಗೆ ನಾವು ಎಲ್ಲ 5 ಕಡೆಯಲ್ಲಿ ಇವತ್ತು ಒಂದು ನಮ್ಮ ಕೋಟೆಪುರದಲ್ಲಿ ಯಾಕೆ ಇವತ್ತು ನಾವು ನದಿ ಬದಿ ಹಾಕಿದ್ದೀವಿ ಅಂತ ಹೇಳಿದರೆ ಅಲ್ಲಿ ಕ್ಷೇತ್ರದ ಜನಸಾಮಾನ್ಯ ಯುವಕರು ದುಡಿಯೋ ವರ್ಗ ರಾತ್ರಿಯಿಂದ ಬೆಳಿಗ್ಗೆ ಮತ್ತು ಸಂಜೆ ತನಕ ಕೂಡ ಆ ಶಿಪ್ಪನ್ನು ಹೊಡೆದು ಅವರ ಜೀವನ ಸಾಗಿಸುವಂಥದ್ದು ದೊಡ್ಡ ಮಟ್ಟದೊಂದು ಶಿಪ್ ಬ್ರೇಕಿಂಗ್ ಉದ್ಯಮ ಅಲ್ಲಿ ಇವತ್ತು ಇದೆ. ಅಲ್ಲಿ ಯಾರಿಗೂ ತೊಂದರೆ ಆಗಬಂದ ಕೆಲಸ ಮಾಡೋದು ಕೂಡ ರಾತ್ರಿ ಹೊತ್ತು ಕೂಡ ಕೆಲಸ ಮಾಡೋದು ವ್ಯವಸ್ಥೆ ಮಾಡಲಿಕ್ಕೆ ಬೇಕಾಗಿ ಅಲ್ಲಿ ಇವತ್ತು ನಾವು ಐಮಾಸ್ ಲೈಟ್ ಅಳವಡಿಸುವಂಥದ್ದು, ಅಬ್ಬಕ್ಕ ಸರ್ಕಲ್ ಜಂಕ್ಷನ್ ಅಳವಡಿಸುವುದು, ಮಾಸ್ತಿಕಟ್ಟೆ ಜಂಕ್ಷನ್ ಬಹುಶಃ ಮಾಸ್ತಿಕಟ್ಟೆ ಸರ್ಕಲ್ಗೆ ಮದನಿ ಸರ್ಕಲ್ ಎಂಬ ಹೆಸರನ್ನು ಬೇಡಬೇಕಂದ್ರೆ ಈ ಕ್ಷೇತ್ರ ಎಲ್ಲ ಜನರು ಕೇಳಿಕೊಂಡಿದ್ದಾರೆ. ಅದು ಅದೇ ಶೀಘ್ರದಲ್ಲೇ ಆ ಒಂದು ಮಾದರಿಯಾದ ಒಂದು ಸರ್ಕಲ್ ಕೂಡ ನಾವು ಇವತ್ತಲ್ಲಿ ನಿರ್ಮಾಣ ಮಾಡ್ತೇವೆ. ಉಳ್ಳಾಲ ಬೈಲ್ ಬಹುಶಃ ವೈದ್ಯನಾಥ ದೇವಸ್ಥಾನ ಮತ್ತು ನಮ್ಮ ಹೊಸಗಿ ನಗರಕ್ಕೆ ಹೋಗುವಂಥ ಒಂದು ಪ್ರದೇಶ ಆ ಉಳ್ಳಾಲ ಬೈಲ್ ಜಂಕ್ಷನ್ ಕೂಡ ಅತ್ಯುತ್ತಮವಾದ ಇವತ್ತು ಲೈಟನ್ನು ಅಳವಡಿಸಿ ಹಾಗೂ ಹೊಲಪೇಟೆ ನಮ್ಮ ಮಾರ್ಕೆಟ್ ಪ್ರದೇಶದಲ್ಲಿ ಕೂಡ ಇವತ್ತು ಅಳವಡಿಸಲಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಪಂಡಿತ್ ಹೌಸ್ ಹಾಗೂ ನಮ್ಮ ಚೆಂಬುಗುಡ್ಡೆ ಮತ್ತು ನಮ್ಮ ಗಟ್ಟಿ ಸಮಾಜದ ಮುಂದೆ ಕೂಡ ಆ ಲೈಟನ್ನು ಅಳವಡಿಸುವ ಜೊತೆಯಲ್ಲಿ ಇವತ್ತು ನಾವು ಈ ಬೇರೆ ಬೇರೆ ಯೋಜನೆ ಕೂಡ ಹಮ್ಮಿಕೊಂಡ ಸಂದರ್ಭದಲ್ಲಿ ಸರ್ವರು ಕೂಡ ತಮ್ಮ ಸಹಕಾರ ಕೊಡಬೇಕನ್ನು ನಾನು ಕೇಳಿಕೊಳ್ತೇನೆ. ಇದರ ಜೊತೆಯಲ್ಲಿ ಬಹುಶಃ ಇವತ್ತು ನಾನು ಒಂದು ದಿವಸ ಬೆಳಿಗ್ಗೆ 7 ಗಂಟೆಗೆ ಬಂದ ಸಂದರ್ಭದಲ್ಲಿ 6 ಗಂಟೆಗೆ ಭಾಳಷ್ಟು ಜನ ಅಬ್ಬಕ್ಕ ಸರ್ಕಲಿಂದ ಮುಕ್ಕಚೇರಿ ತನಕ ಭಾಳಷ್ಟು ಸಹೋದರಿಯರು ಹಿರಿಯರು ವಾಕಿಂಗ್ ಹೋಗೋದನ್ನು ನಾನು ಇವತ್ತು ನೋಡಿದ್ದೇನೆ. ನನಗೆ ಬಹುಶಃ ಇಲ್ಲೇ ಕೆಲವು ಸಲಹೆ ಕೂಡ ಕೊಟ್ಟಿದ್ದರು. ಆದ ಕಾರಣ ಅಬ್ಬಕ್ಕ ಸರ್ಕಲ್ ಟು ಮುಕ್ಕಚೇರಿ 4.5 ಕೋಟಿ ರೂಪಾಯಿಯಲ್ಲಿ ಸ್ಮಾರ್ಟ್ ರಸ್ತೆಯಾಗಿ ಒಂದು ಬೆಳಿಗ್ಗೆ ಜನ ಓಡಾಡುವಂತಹ ಸುಸಜ್ಜಿತವಾದ ಸ್ಮಾರ್ಟ್ ಸಿಟಿ ಒಂದು ರಸ್ತೆ ಏನಿರ್ತದೆ ಅಂಥ ಸ್ಮಾರ್ಟ್ ರಸ್ತೆಯಲ್ಲೂ ಅನುದಾನ ಬಿಡುಗಡೆಯಾಗಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಹಂತದಲ್ಲಿದೆ.
ಆ ಕೆಲಸ ಕೂಡ ಅತ್ಯಂತ ಅವಶ್ಯಕತೆ ನಾವು ಇವತ್ತು ಪ್ರಾರಂಭ ಮಾಡ್ತೀವಿ. ಉಳ್ಳಾಲ ನಗರಸಭೆ ಆಯುಕ್ತರು ರಾಯಪ್ಪ, ಅಧ್ಯಕ್ಷರು ಚಿತ್ರಕಲಾ ಚಂದ್ರಕಾಂತ್, ಉಪಾಧ್ಯಕ್ಷರು ಅಯೂಬ್ ಮಂಜಿಲಾ, ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮುಕ್ಕಚ್ಚೇರಿ, ಯುಎ ಇಸ್ಮಾಯಿಲ್, ಬಾಜಿಲ್ ಡಿಸೋಜಾ, ಸದಸ್ಯರು ಭಾರತಿ ಎಂ, ಶಶಿಕಲಾ, ಸಪ್ನಾ ಹರೀಶ್, ವೀಣಾ ಡಿಸೋಜಾ, ರವಿಚಂದ್ರ ಗಟ್ಟಿ, ಇಬ್ರಾಹಿಂ ಅಶ್ರಫ್, ಅಜೀಜ್ ಕೋಡಿ, ಲೋಕೋಪಯೋಗಿ ಅಭಿಯಂತರರು ಡಾಕ್ಟರ್ ಚಂದ್ರಶೇಖರಯ್ಯ, ದಾಸ್ ಪ್ರಕಾಶ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಉಪಾಧ್ಯಕ್ಷರು ಸುರೇಶ್ ಭಟ್ನಗರ, ಬ್ಲಾಕ್ ಮಹಿಳಾ ಅಧ್ಯಕ್ಷರು ದೇವಕಿ ರಾಘವ, ಮಾಜಿ ಸದಸ್ಯರು ಮುಸ್ತಫಾ ಅಬ್ದುಲ್ಲಾ, ಅದ್ದಾಮ ಮೇಲಂಗಡಿ, ರಫೀಕ್ ಮೇಲಂಗಡಿ, ಜಾಫರ್, ಅಹಮದ್ ಬಾವ ಕೊಟ್ಟಾರ, ಖಾದರ್, ರಾಜೇಶ್ ಬಂಡಸಾಲೆ, ಯುಕೆ ಯೂಸುಫ್ ಈ ಪೊರ್ತೋಟುಗೇತರು.